ನೀವ್ ಹೇಗಿದ್ರಿ? ನಿನ್ನೆ ನೈಟ್ ಫೋನ್ ಮಾಡಿ ಯಾಕೆ ರಿಸೀವ್ ಮಾಡಿಲ್ಲ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ದಿನ ಅಂತ ನಾವು ಈ ರೀತಿ ಪ್ರಣಯ ಪ್ರಸಂಗದಲ್ಲಿ ಮುಂದುವರಿಯೋದು. ಅದು ಅಲ್ಲದೆ ಒಬ್ಬ ಲಾಯರ್ ಹಿಂದೆ ಒಬ್ಬ ಸ್ಕೂಲ್ ಟೀಚರ್ ಸುತ್ತಾಡೋದನ್ನು ನೋಡಿದ್ರೆ ಈ ಸಮಾಜಕ್ಕೆ ಅಷ್ಟೊಂದು ಸಮಾಜ ದೃಷ್ಟಿಯಲ್ಲಿ ಸಮಂಜಸ ಕಾಣೋದಿಲ್ಲ ಬೈ. ಹಾಗಂತ ಒಂದೇ ಸಲ ದುಡುಕಿ ನಿರ್ಣಯ ತೆಗೆದುಕೊಳ್ಳುವುದು ಹಾಗೇನಿಲ್ಲ. ನನ್ನನ್ನು ಮದುವೆ ಮಾಡಿಕೊಂಡು ನೀವು ತಪ್ಪು ನಿರ್ಣಯನ ತೆಗೆದುಕೊಳ್ಳೋಕ್ಕಿಂತ ನನ್ನನ್ನು ಮರೆಯೋದೇ, ನನ್ನನ್ನು ಬಿಟ್ಟು ನನ್ನಿಂದ ದೂರ ಉಳಿಯೋದೆ ಈಗ ನಿಮಗಿರೋ ಅಂತಿಮ ದಾರಿ. ಇಂಪಾಸಿಬಲ್ ಯಾಮಿನಿ, ಇಂಪಾಸಿಬಲ್. ನ್ಯಾಯ ಒದಗಿಸುವ ಈ ವಕೀಲ ನನ್ನ ಪ್ರೇಮಿಗೆ ಅನ್ಯಾಯ ಮಾಡುವನೆ. ಒಮ್ಮೆ ಹೃದಯದಲ್ಲಿ ನೀವು ಉರಿಸಿದ ಪ್ರೇಮ ಮತ್ತೆ ಆಗುತ್ತೀಯ? ಹಾಗಲ್ಲ, ಆದರೆ ನಿಮ್ಗಿಂತಲೂ ದೊಡ್ಡವನಾದ ನಿಮ್ಮ ಅಣ್ಣ ಸತ್ಯಜಿತ್ತಣ್ಣ ಮನೆಯಲ್ಲಿರುವಾಗ ನಮ್ಮಿಬ್ಬರ ಮದುವೆಗೆ ನಿಮ್ಮ ತಂದೆ ಒಪ್ತಾರೆ? ಅದು ಅಲ್ಲದೆ ನಿಮ್ಮ ತಂದೆಯವರು ಮಾಜಿ ಸಚಿವರು, ಮೇಲಾಗಿ ನೀವು ಅಗರ್ಭ ಶ್ರೀಮಂತರು. ನಿನ್ನಂತ ದೇವ ಕನ್ಯೆಯನ್ನು ನೋಡಿ ಅಣ್ಣ ತಂಗಿ ತಂದೆಯವರು ಖಂಡಿತ ಒಪ್ಪಿಕೊಳ್ಳುತ್ತಾರೆ. ಮುಂದಿನ ವಾರವೇ ಗಾಂಧರ್ವ ವಿವಾಹವಾಗಿ ಅವರಿಗೆ ಸರ್ಪ್ರೈಸ್ ಹಾಗೆ ಆಗಿರ ನಿಮ್ಮಿಷ್ಟನೇ ನನ್ನ ಯಾಮಿನಿ. ಆದರೆ ನಾ ಬೆಳದಿಂಗಳು ಚಂದ್ರ ಬಂದ ಯಾಮಿನ ಬೆಳದಿಂಗಳ ಅದರಲ್ಲಿ ಸಂಗೀತದ ಸಂಗಾತಿಯೇ
ಕಣ್ಣು ತಪ್ಪಿಸಿ ನಿನಗೋಸ್ಕರ ನಾನು ಧಾವಿಸಿ ಬಂದೆ. ಸತ್ಯಣ್ಣ ಅಂತೂ ಗೋವಾಕ್ಕೆ ಹೋಗಿದ್ದಾರೆ, ನೋ ಪ್ರಾಬ್ಲಮ್. ಆದರೆ ಅಭಯಣ್ಣ ನಮ್ಮಿಬ್ಬರನ್ನ ನೋಡಿದ್ರೆ ನಾನಂತೂ ಫಿನಿಶ್. ತನು ತನುಶ್ರೀ ದಿಗಂತನನ್ನು ಪ್ರೀತಿಸಿದ್ರು 6 ಕೋಟಿ ಕನ್ನಡಿಗರಿಗೆ ಗೊತ್ತಿದೆ. ನಿಜ ದಿಗಂತ್, ಆದರೆ ನಾನು ನಿಮ್ಮ ಪ್ರೇಮ ಜಾಲದಲ್ಲಿ ಸಿಲುಕಿಕೊಂಡಿರೋದು ಮಾತ್ರ ನಮ್ಮ ಮನೇಲಿ ಗೊತ್ತಿಲ್ಲ. ನಿಜ, ಆದರೆ ನಮ್ಮಿಬ್ಬರ ನಿಸ್ವಾರ್ಥ ಸಂಬಂಧ ಮುಚ್ಚಿಡುವುದು ತಪ್ಪಲ್ವಾ ತನು? ಮಗು ಹೂ ಆಗಲು ಆಸೆ ಪಡುವುದು ಸಹಜ, ಹೂ ತಾನು ಮುಡಿಗೇರಲು ಬಯಸುವುದು ಸಹಜ. ನೋಡು ದಿಗಂತ್, ನನ್ನನ್ನು ಪ್ರೀತಿಯ ನೀರುಣಿಸಿ ಬೆಳೆಸಿದ್ದಾರೆ. ಆದರೆ ಈ ಹೂ ತೊಂಗೆಯಿಂದ ಬೇರಾಗುವುದಂದ್ರೆ ಬೇಡ ಬಿಡು, ನಿನ್ನನ್ನು ಪ್ರೀತಿಸಿದ್ದೆ ಈ ನನ್ನ ಹೃದಯ ಅಲ್ವಾ? ಈ ಹೃದಯದ ಮಿಡಿತ ನಿಂತು ಹೋದಾಗ ಮಾತ್ರ ನೀನು ನೆಮ್ಮದಿಯಿಂದ ಇರಲು ಸಾಧ್ಯ. ಬೇಡ ದಿಗಂತ್, ಬೇಡ. ನಿನ್ನನ್ನು ನನ್ನ ಹೃದಯದಿಂದ ಬೇರ್ಪಡಿಸೋದು ಅಷ್ಟು ಸುಲಭ ಅಲ್ಲ. I got you, Tanu. I want you. ಕನಸಲು ನೀನೆ ಮನಸಲು ನೀನೆ ನನ್ನಾಡೆ ನಿನ್ನಾಡೆ ಒಲಿದಲಿನ ಬಿಡಲಿನ